ಮಂಗಳೂರಿನ ಎಚ್ಎ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ 2021ನೇ ಸಾಲಿನ ಪದವಿ ಪ್ರದಾನ ಸಮಾರಂಭವು ಎಜೆ ಆಡಿಟೋರಿಯಂನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ 105 ಪದವೀಧರರು ಮತ್ತು 18 ಮಂದಿ ಸ್ನಾತಕೋತ್ತರ ಪದವೀಧರರಿಗೆ ಪದವಿ ಪ್ರಮಾಣ ಪತ್ರ ವಿತರಿಸಲಾಯಿತು. ಪದವಿ ಪ್ರದಾನ ಕಾರ್ಯಕ್ರಮವನ್ನು ಮಣಿಪಾಲ್ ಸಮೂಹ ಆರೋಗ್ಯ ಸೇವಾ ಸಂಸ್ಥೆಗಳ ವೈದ್ಯಕೀಯ ಸಲಹಾ ಮಂಡಳಿ ಅಧ್ಯಕ್ಷ ಹಾಗೂ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ ಅಂಡ್ ಯೂರಾಲಜಿಯ ನಿರ್ದೇಶಕ ಡಾ ಎಚ್ ಸುದರ್ಶನ್ ಬಲ್ಲಾಳ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಭಾರತದಲ್ಲಿ 75% ಆರೋಗ್ಯ ಸೇವೆ ಖಾಸಗಿ ರಂಗದಲ್ಲಿದೆ. ಕೋವಿಡ್ ಸಂದರ್ಭ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳು ಜೊತೆಗೂಡಿ ಕಾರ್ಯನಿರ್ವಹಿಸಿದ ಕಾರಣ ಈ ರೋಗವನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. I've been in the medical field, believe it or not, for 5 decades. We just finished our 50th reunion of our batch, 1970. And never in recent history have I seen a crisis like this that has shaken up the world in all spheres, including healthcare, education, economy, and created so much of misery, death, and most of all fear psychosis in the world. It has left no one untouched. What all the world wars, Cold War, nuclear weapons, terrorism, the Great Depression and other pandemics could not do in 100 years, Corona has done in a few weeks. This certainly will change our life forever. As you can see, I'm hardly able to breathe with my N95 mask on, but this is a part of life and I think it will continue with us for a long time. ಎಜೆ ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕ ಡಾ ಪ್ರಶಾಂತ್ ಮಾರ್ಲಾ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇದೇ ವೇಳೆ 105 ಪದವೀಧರರು ಹಾಗೂ 18 ಮಂದಿ ಸ್ನಾತಕೋತ್ತರ ಪದವೀಧರರಿಗೆ ಪದವಿ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥ ಡಾ ರವೀಶ್ ತುಂಗ ಸ್ವಾಗತಿಸಿದರು. ಡೀನ್ ಡಾ ಅಶೋಕ್ ಹೆಗ್ಡೆ ಪ್ರಸ್ತಾವನೆಗೈದು ಪದವೀಧರರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸಂದರ್ಭ ಮಾಜಿ ಡೀನ್ ಡಾ ರಮೇಶ್ ಪೈ, ಅಸೋಸಿಯೇಟ್ ಡೀನ್ ಡಾ ಫ್ರಾನ್ಸಿಸ್ ಎನ್ಪಿ ಮೊಂತೇರು, ಡಾ ರಾಯನ್, ಡಾ ನಿಶಿತಾ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.